ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ವತಿರ್ದು ಅರಣ್ಯ ಇಲಾಖೆದ ಸಹಕಾರಡು ತಲಪಾಡಿ ನಡೆದಿನ ತಾದಿಬದಿ ದೈನಡ್ಪಣ ಕಾರ್ಯಕ್ರಮಕ್ಕೆ ಶಾಸಕರು ಶ್ರೀ ಯುಟಿ ಖಾದರ್ ಅಂಗಾರ ಚಾಲನೆ ಕೊರಿಯರು. ಭವಿಷ್ಯಡು ಜೋಕ್ಲು ದಿಂಚ ಪೊರ್ಲುದ ಸ್ವಚ್ಛ ಪರಿಸರ ತೂವಡಾಂಡ ಇನಿಯೇ ಕಾರ್ಯಪ್ರವೃತ್ತರಾವಡಾತಂಡು ನಡ್ನದೈ ಇನಿಯೇ ಪೆರಜನ ಆಯ್ಜಿಂಡಲ ದುಂಬಗು ಪೆರಜನ ತಿಕ್ಕುನಿಟ್ಟು ಸಂಶಯ ಇಜ್ಜಿ ಪಂಡದು ಶ್ರೀ ಯುಟಿ ಖಾದರ್ ತಿಳಿಪಾಯರು. ಸಮಾಜಕ್ಕೆ ತನ್ನ ಬಹಳಷ್ಟು ವರ್ಷ ದೀರ್ಘಕಾಲದ ಸೇವೆ ಸಲ್ಲಿಸಿದಂತಹ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿ ಮತ್ತು ಈ ಪರಿಸರದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಅರಣ್ಯ ಇಲಾಖೆಯ ಜೊತೆ ಜಂಟಿಯಾಗಿ ಸೇರಿಸಿಕೊಂಡು ಹಮ್ಮಿಕೊಂಡಂತಹ ಈ ಒಂದು ಅತಿ ಅಗತ್ಯ ಮತ್ತು ಪರಿಸರಕ್ಕೆ ಇವತ್ತು ಅತ್ಯಂತ ಪ್ರಯೋಜನವಾಗುವಂತಹ ಮತ್ತು ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಅತ್ಯಂತ ಒಂದು ಸುಂದರವಾದ ವಾತಾವರಣದಲ್ಲಿ ಜೀವನ ಮಾಡುವಂಥ ಒಂದು ಸದಾವಕಾಶ ಈ ಒಂದು ಕಾರ್ಯಕ್ರಮ ಇದು ಕೊಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಇವತ್ತಿನ ರಿಸಲ್ಟ್ ಸಿಗ್ಲಿಕ್ಕಿಲ್ಲ. ನೀವು ಮಾಡುವಂಥ ಕೆಲಸ ಒಂದು ಅತ್ಯುತ್ತಮವಾದ ಕೆಲಸಕ್ಕೆ ಅಷ್ಟು ಸುಲಭದಲ್ಲಿ ಅವತ್ಯವಾದ ಪ್ರತಿಫಲ ಸಿಕ್ಕುವುದಿಲ್ಲ. ಅದು ಏನು ಇವತ್ತು ಕಾರ್ಯಕ್ರಮ ನೀವು ಮಾಡ್ತೀರಾ, ಬಹುಶಃ ಮುಂದಿನ ಪೀಳಿಗೆಗೆ ಬಹುಶಃ ಇನ್ನು 10 ವರ್ಷ ಹೋಗುವಾಗ ಅದರ ಪ್ರಯೋಜನಗಳು ಎಲ್ಲ ಕೂಡ ಬಂದು ಸಿಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ಅಧಿಕಾರಿ ಹೇಳಿದಿಷ್ಟೇ, 10 ವರ್ಷ ನಂತರ ಯಾವ ರೀತಿ ಊರಿರಬೇಕು ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮಕ್ಕೆ ತಾವು ಇವತ್ತು ಅನುಷ್ಠಾನ ಇವತ್ತು ಮಾಡಬೇಕು. ಎರಡನೇದು ಹ್ಯೂಮನ್ ವೆಲ್ಫೇರ್ ಮತ್ತು ಸಂಘ ಸಂಸ್ಥೆಗಳ ಬಗ್ಗೆ ಈಗಲ್ಲ ನಾನು ಅತ್ಯಂತ ಸಂಬಂಧಿಸಿದಾಗಲೇ ಬಹುಶಃ ಅವಾಗ ಒಮ್ಮೆ ಇಸ್ಮಾಯಿಲ್ ಅವರು ಅಧ್ಯಕ್ಷರಾಗಿದ್ದರು. ನಮ್ಮ ಒಳಗೆ ರಸ್ತೆಯಲ್ಲಿ ಅಲ್ಲಿ ಮೇಲೊಂದು ಮೀಟಿಂಗಲ್ಲಿ ಇತ್ತು. ಆವಾಗಲೇ ಅವರಿಗೆ ಸೋಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಾಗೆ ಜನರಿಗೆ ಬೇರೆ ಬೇರೆ ರೀತಿಯ ಉಪಕಾರ ಮಾಡಬೇಕಂತೇಳಿ ಕೂಡ ಆ ಒಂದು ವಿಶೇಷವಾದ ಮನೋಭಾವ ಕೂಡ ಅವತ್ತಿಂದಲೇ ಇವತ್ತು ಹಮ್ಮಿಕೊಂಡು ಇವತ್ತು ಬಂದಿದ್ದಾರೆ. ಅವರಿಗೂ ಎಲ್ಲ ಸಂಘ ಸಂಸ್ಥೆಯರಿಗೂ ಈ ಪ್ರದೇಶದಲ್ಲಿ ಬಹುಶಃ ಈ ಒಂದು ಪ್ರದೇಶದಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳು ಇವತ್ತು ಇದೆ. ನಮ್ಮ ತಲಪಾಡಿ ವ್ಯಾಯಾಮ ಶಾಲೆ ಇದೆ, ಅದೇ ರೀತಿ ನಮ್ಮ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇದೆ, ಮತ್ತು ನಮ್ಮ KC ಭಜನಾ ಮಂದಿರ ಇದೆ, KC ರೋಡ್ನಲ್ಲಿ ಇವತ್ತು ನಮ್ಮ ಸಂಘ ಸಂಸ್ಥೆಗಳಿದೆ. ಅದರಲ್ಲಿ ಮರಿಯ ಚರ್ಚ್ ಕೂಡ ಇವತ್ತು ಸರ್ಕಾರ ಕೊಡ್ತಾರೆ. ಇದರೆಲ್ಲರ ಪ್ರಯೋಜನ ಮುಂದಿನ ಈ ಊರಿನವರಿಗೆ ಬಂದು ಸಿಕ್ಕುವಂಥ ಆಗಲಿ ಮತ್ತು ಪರಿಸರ ಸಂಬಂಧಪಟ್ಟಾಗ ಎಲ್ಲರೂ ಕೂಡ ಕಾಳಜಿ ವಹಿಸಬೇಕು. ನಾನು ಅದರ ಬಗ್ಗೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮತ್ತು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು, ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಮತ್ತು ನಾವು ಹಿರಿಯರಾದಾಗ ನೆಮ್ಮದಿಯ ಜೀವನ ಮತ್ತು ವಾತಾವರಣ ಬದುಕಬೇಕಾದ್ರೆ ಒಂದು ನಮ್ಮಲ್ಲಿ ಕೈಯಲ್ಲಿ ಎಲ್ಲ ಅವಕಾಶಗಳಿದೆ, ನಾವು ಅದನ್ನು ಕಲ್ತ್ಕೊಂಡಿರ್ತೇವೆ. ಇವತ್ತು ನೋಡಿ, ನಾನು ಬಹುಶಃ ಬೆಳ್ಳಾರಿಯಲ್ಲಿ ವಿಜಯನಗರದ ಬಹುಶಃ ಬೆಳ್ಳಾರಿಯಲ್ಲಿ 71 ಒಂದು ಉದಾಹರಣೆ ಹೇಳುವುದಷ್ಟೇ. 70ರಲ್ಲಿ ಸ್ಟೀಲ್ ಪ್ಲ್ಯಾಂಟ್ಗಂತಲ್ಲಿ ಫೌಂಡೇಶನ್ ಆಯಿತು 3 ಕಡೆ, 2 ಕಡೆ ಸ್ಟಾರ್ಟ್ ಆಯಿತು, ನಮ್ಮದು ಬೆಳ್ಳಾರಿ ಸ್ಟಾರ್ಟ್ ಆಗಲಿಲ್ಲ. ಬರೇ ತಾಲೂಕು ಸದಸ್ಯರು ಅಧ್ಯಕ್ಷರು ಬರ್ತಾ ಇದ್ದಾರೆ, ನಿಮ್ಮೆಲ್ಲ ಬರೋ ಸ್ವಾಗತ. ಅದರ ನಂತರ ಸರ್ಕಾರ ಕೂಡ ಅಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟೀಲ್ ಪ್ಲಾಂಟ್ ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ, ಬೇರೆ ಬೇರೆ ಕಾರಣ. ಪ್ರೈವೇಟೈಸೇಷನ್ ಆದ ನಂತರ ಭಾಳಷ್ಟು ಕಂಪನಿಗಳು ಬಂತು, ದೊಡ್ಡವರು ಟಾಟಾದವರು, ಇನ್ನೊಂದು ಎಲ್ಲ ದೊಡ್ಡ ದೊಡ್ಡ ಫಾರಿನ್ ಕಂಪನಿ ಬಂದು ಇದು ಯಾರಿಗೆ ಬೇಕು ಈ ಬರಡು ಭೂಮಿ, ಈ ಬಿಸಿಲಲ್ಲಿ ಯಾರು ಇಲ್ಲಿ ಕೆಲಸಕ್ಕೆ ಬರ್ತಾರೆ ಇಂಜಿನಿಯರ್ಗಳು, ಇಲ್ಲಿ ಯಾರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ 10,000 ಎಕರೆ ಅಂದ್ಕೊಂಡು ಬಿಟ್ಟು ಹೋದರು. ಎಲ್ಲ ದೊಡ್ಡ ವ್ಯಾಪಾರ. ತದನಂತರ ತೆಕ್ಕೊಂಡಿದ್ದವರು ನಮ್ಮ ಜಿಂದಾಲ್ನಲ್ಲಿ ಸಣ್ಣ ಕಂಪನಿ ನಡೆಸಿರ್ತ ಅವರ ಸಂಬಂಧ ನವೀನ್ ಜಿಂದಾಲ್ ಅಂತ ಹೇಳಿ, ಸಜ್ಜನ್ ಜಿಂದಾಲ್ ಅಂತ ಹೇಳಿ ಬಹುಶಃ ಅವರು ಸಣ್ಣ ಒಂದು ವ್ಯಾಪಾರ ಇತ್ತು. ಅವರಲ್ಲಿ ಬಂದು ನೋಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಅವ್ರ ಹತ್ರ 3,000 ಕೋಟಿ ದುಡ್ಡಿಲ್ಲ. ICICI ಬ್ಯಾಂಕ್ನವರಿಗೆ ಕೊಟ್ಟು ಅವತ್ತು ICICI ಬ್ಯಾಂಕ್ನ ಕೊಟ್ಟಂಥ 3,000 ಲೋನ್ನಲ್ಲಿ ಇವತ್ತದು 70,000 ಕೋಟಿ ರೂಪಾಯಿಯ ಟರ್ನ್ ಓವರ್. ಮತ್ತು ನೀವು ಆ ಊರಿಗೆ ಹೋದಾಗ ತೋರಣಗಳಿಗೆ ಅದು ಊರೇ ಚೇಂಜ್ ಆಗಿದೆ. ಯಾಕೆ? ಬರೇ ಅವರು ಗಿಡ ನೆಟ್ಟದ್ರಲ್ಲಿ ಎಂಟರ್ ಇಡೀ ಕ್ಷೇತ್ರದಲ್ಲಿ ಇವತ್ತು ಕಂಪ್ಲೀಟ್ ಗಿಡ ನೆಟ್ಟು ಅಲ್ಲಿ ವಾತಾವರಣ ಇದೆ ಅಂತ ಹೇಳಿದರೆ, ನೀವು ಬೇರೆ ಕಡೆಯಲ್ಲಿ ಹೋದಾಗ ನಿಮಗೆ 3 ಡಿಗ್ರಿ ಕಡಿಮೆ, ಅಲ್ಲಿ ಎಷ್ಟು ಒಂದು ಏನು ತಂಪು ಬೇರೆ ಎಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲ ಕುಟುಂಬಸ್ಥರು ಎಲ್ಲ ಇಂಜಿನಿಯರ್ ಬಂದು ಅಷ್ಟು ದೊಡ್ಡ ಇವತ್ತು ಫ್ಯಾಕ್ಟ್ರಿ ಆಗಿದೆ.
ಅದಕ್ಕೆ ಪರಿಸರ ಪ್ರೇಮಿ ಒಂದು ವಿಶೇಷವಾದ ಕಾಲ ತಾವೆಲ್ಲ ವಹಿಸಿದ ಊರಿನವರು ಈ ಊರು ಭವಿಷ್ಯದಲ್ಲಿ ಅತ್ಯಂತ ಸುಂದರವಾಗಿರುವ ಒಂದು ವಿಚಾರ ಇವತ್ತು ಆಗ್ತದೆ. ನೀವೆಲ್ಲ ಈಗ ಕಾಣುವಾಗ ಹೇಳ್ಬೋದು ಅಲ್ಲಿ ಮರ ಉಂಟು ಇಲ್ಲಿ ಮರ ಉಂಟು ತೊಂದರೆ ಇಲ್ಲ, ಬಹಳಷ್ಟು ಗಿಡ ಮರಗಳು ತಲಪಾಡಿಯಲ್ಲಿ ಇದೆ ಅಂತ ನಿಮಗೆ ಮನೆ ಟೆರಸ್ ಮಿಂತ ಅಂತ ಗೊತ್ತಾಗ್ತದೆ. ಅದು ಈಗ ಉಂಟು, ಆ ಜಾಗವನ್ನು ಬಿಲ್ಡಿಂಗ್ ಕಟ್ಟುವಾಗ ತೆಗೆದು ಬಿಡ್ತಾವೆ ನಾವು. ಆವಾಗ ಏನು ಮಾಡ್ತೀರಿ, ಈಗ ನೆಟ್ಟದು ಇಲ್ಲ ಅಲ್ಲಿ ಅದು ಕೂಡ ಇರುವುದಿಲ್ಲ. ಸೊ ಈಗೆಲ್ಲ ಕಾಣ್ತದೆ ಈ ರೀತಿ. ನಾಳೆ ಆ ಜಾಗದವರು ಅಲ್ಲಿ ಬಿಲ್ಡಿಂಗ್ ಹಾಕಿದರೆ ಅಲ್ಲಿ ಒಂದು ಮರ ಇರ್ತದ. ಸೊ ಆಟೋಮೆಟಿಕ್ ಆಗಿ ಬೇರೆ ಕಡೆ ಡೆವಲಪ್ಮೆಂಟ್ ಆಗುವಾಗ ಈ ರೀತಿಯ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕಡೆ ಈ ಒಂದು ರಸ್ತೆ ಮಾತ್ರ ಅಲ್ಲ, ಮುಂದೆ ಕೇಸಿ ರೋಡಿಂದ ಕೇಸಿ ನಗರ, ಪಿಲಿಕುಳ, ಪಂಜಲ, ಕಿನ್ಯ ತನಕ ಕೂಡ ಈ ಒಂದು ಉತ್ತಮವಾದ ಮರ ನೆಡುವ ವ್ಯವಸ್ಥೆ ಇವತ್ತು ಮಾಡಬೇಕು, ಎಲ್ಲ ಒಳ ರಸ್ತೆಗಳನ್ನು ಕೂಡ. ಅದೇ ರೀತಿ ನಿಮ್ಮ ಕೇಸಿ ರೋಡು ನಾಟಕಲ್ಗೆ ಹೋಗುವಂಥ ರಸ್ತೆ, ಅಜ್ಜಿ ನಡ್ಕಕ್ಕೆ ಹೋಗುವಂಥ ರಸ್ತೆ. ಸೊ ಎಷ್ಟು ಈ ಪ್ರದೇಶಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎಲ್ಲ ಸಾಕಂತ ಇವತ್ತು ಕೊಡಬೇಕು ಹೇಳಲಿಕ್ಕೆ ಬಯಸಿ ಅರಣ್ಯ ಇಲಾಖೆಯನ್ನು ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಅವರದೇ ಆದ ಒಂದು ವಿಚಾರದಲ್ಲಿ ಎಷ್ಟೋ ನಮ್ಮ ಜನಗಳು ಕಡಿಮೆ ಇದ್ದರೂ ಕೂಡ ಅವರದೊಂದು ವಿಶೇಷವಾದ ಆಸಕ್ತಿ ಮುಖಾಂತರ ನಿಮ್ಮಂಥ ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸಿಕೊಂಡು ಬಹುಶಃ ಅವರ ಕಾರ್ಯವನ್ನು ತೊಡಗಿಸಿಕೊಂಡು ಅವರದೇ ಆದ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಅವರಿಗೂ ನಾನು ವಿಶೇಷ ಶುಭ ಸಲ್ಲಿಸಿಕೊಂಡು ನಿಮ್ಮ ಇಲಾಖೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದು ನಾವೇನಾದರೂ ಮಾತಾಡುವ ಇದೆ ನನ್ನ ಗಮನಕ್ಕೆ ತನ್ನಿ. ನಿಮ್ಮ ಪರವಾಗಿ ಕೂಡ ನಾವು ಖಂಡಿತವಾಗಿ ಮಾತಾಡ್ತೇವೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ. ಮೊನ್ನೆ ಸ್ಥಿತಿಗೆ ಫೋನ್ ಮಾಡಿ ಹೇಳಿದ ಬೆಳಿಗ್ಗೆ, ನಾನು ಹೇಳಿದೆ 9 ಗಂಟೆಗೆ ಅಂತ. ನನ್ನ ಮಾತ್ರ ನಾನು ಡಾಕ್ಟ್ರ್ ಹೋಗಬೇಡಿ ಅಂತ ಹೇಳಿ ಆಗಿದೆ ಬೆಂಗಳೂರಿಂದ. ಇನ್ನೂ ಕೂಡ 3 ದಿವಸ ರೆಸ್ಟ್ ಬೇಕಂದ್ರೆ ನಾನು ಇಲ್ಲಿ ಇವತ್ತು ಸರಿ ಹೋಗ್ಬೋದಂತ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೇನೆ. ಕ್ಯಾನ್ಸಲ್ ಮಾಡಿ ಮತ್ತೆ ಇವರು ಬಿಡೋದಿಲ್ಲ, ಇಲ್ಲಿ ಒಂದಂತಲ್ಲ ಫಲಗಿಪೇಟೆ ಅಲ್ಲಿ ಇಲ್ಲೆಲ್ಲವೂ ಕೂಡ. ಅದಕ್ಕಾಗಿ ಬರೋದು ಸ್ವಲ್ಪ ತಡವಾಯಿತು. ನೀನು 3 ಗಂಟೆ ಬಂದು ಮುಟ್ಟಿದೆ, ಇದನ್ನು ಸ್ವಲ್ಪ ತಡ. ನಿಮ್ಮೆಲ್ಲರ ಕ್ಷಮೆ ನಾನು ಯಾಚಿಸಿಕೊಂಡು ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲ ಉತ್ತಮ ಕಾರ್ಯದ ವಿಶೇಷ ಸಂಪೂರ್ಣವಾದ ಸಹಕಾರ ಕೊಡ್ತೆ ಅಂತ ಹೇಳಿಕೊಳ್ತಾ ನಾನು ಗಡಿ ಪ್ರದೇಶದ ಜನರನ್ನು, ತಲಪಾಡಿ ಜನತೆಯನ್ನು ಮತ್ತಷ್ಟು ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ನಮ್ಮ ಕರ್ನಾಟಕದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವವನ್ನು ತಲಪಾಡಿ ನಡುವಿನ ಗ್ರಾಮಸ್ಥರು ಮಾಡಿದ್ದಾರೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ಕೋವಿಡ್ ಆಗಿ ಇಲ್ಲಿ ರಸ್ತೆ ಬ್ಲಾಕ್ ಆದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಂಥ ಭಾಳಷ್ಟು ಕಾರ್ಮಿಕರು ದಿಕ್ಕೆಟ್ಟು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾರು ಕೂಡ ಇಲ್ಲದಿದ್ದಾಗ ಈ ಊರಿನವರು ಸೇರಿಕೊಂಡು ಅವರಲ್ಲಿ ನಿಲ್ಲಿಸಿ ಅವರಿಗೆ ಊಟ ಬಡಿಸಿ ಅವ್ರನ್ನು ಹೋಗೋ ತನಕ ವ್ಯವಸ್ಥೆ ಮಾಡಿದರು. ನಾನು ಬಹುಶಃ ಬೆಂಗಳೂರಲ್ಲಿ ಹೋಗಿ ನಿನ್ನೆ ಎಲ್ಲೆಲ್ಲ ಶಾಸಕ ಭೇಟಿಯಾದಾಗ ಬರೀ ಒಂದು ಪಕ್ಷ ಶಾಸಕರು ಮಾತ್ರ ಅಲ್ಲ, ಎಲ್ಲ ಪಕ್ಷ ಶಾಸಕರು ನಮಗೆ ಅಭಿನಂದನೆ ಸಲ್ಲಿಸಿ ನಿಮ್ಮಿಂದಾಗಿ ನಮ್ಮ ಊರಿನವರು ಬಹುಶಃ ಬಂದು ಅಲ್ಲಿಗೆ ಮುಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ನಾನಲ್ಲ ತಲಪಾಡಿ ಗ್ರಾಮಸ್ಥರ ಗಡು ಪ್ರದೇಶದವರು ಅವ್ರಿಗೆ ಬಂದಾಗ ಅವರಿಗೆ ಧೈರ್ಯ ಕೊಟ್ಟು, ಯಾಕೆ 40 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಳಗೆ ಬಿಡುವುದಿಲ್ಲ, ಮಕ್ಕಳಿದ್ದಾರೆ, ವಯಸ್ಸವರಿದ್ದಾರೆ, ಹಸಿವಾಗ್ತದೆ, ಕೈಯಲ್ಲಿ ದುಡ್ಡಿಲ್ಲ, ಅವ್ರಿಗೆ ಹೇಗೆ ಹೋಗ್ಬೇಕಂತ ಇವತ್ತು ಗೊತ್ತಿಲ್ಲ. ಅಂಥ ಪ್ರಸಂಗ ಅವ್ರಿಗೆ ಧೈರ್ಯ ಕೊಟ್ಟು ಒಂದು ಕಡೆ ಕೂತ್ಕೊಳಿಸಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ನಮ್ಮ ಮುಖಾಂತರ ಸರ್ಕಾರ ಮೇಲೆ ಒತ್ತಡ ತಂದು ಅವರು ಊರಿಗೆ ಸೇರಿಸುವಂಥ ಕೆಲಸ ಮಾಡೋದಕ್ಕೆ ಈ ತಲಪಾಡಿಗೆ ಈ ಎಲ್ಲ ಗ್ರಾಮಸ್ಥರನ್ನು, ಸಂಘ ಸಂಸ್ಥೆಗಳನ್ನು, ವಿಶೇಷವಾದ ಸಮಸ್ತ ಕನ್ನಡ ಜನತೆ ಬಗ್ಗೆ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಈ ರೀತಿಯ ವಿಶೇಷದ ಒಗ್ಗಟ್ಟು ಮುಂದೆ ಕೂಡ ಇಲ್ಲ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಹಾಗೂ ದೇವರ ಹೆಸರು ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಭಟ್ರು ದೈ ನಡೆದು ಪಾತಿರೇರು ಎಂಕುಲು ಪಟ್ಟಣ ಶಾಲೆಗೆ ಪೋನಾಗ ಇಡೀ ಶಾಲೆ ಏರಿಯಾಗ ತೋಜನ್ ನಿಜ ಮಾರ್ಗದ ಹೊರಟು ಪೋನ ಇಡೀ ಮರನೇ ಇತ್ತು. ಅದನಾಗ ಅಂಚಿತ್ತ ಪೂರ ಪೋದು ಇನ್ನು ಎಂಕುಲು ಮಾಂತ ಜೋಕುಲು ಶಾಲೆಗೆ ಅಧ್ಯಯನ ಮಾಡ್ತಾಗ ಒಟ್ಟಿಗೆ ಸೇರೊಂದು ಇರ ಆ ಮರದ ನಡ್ಕೊಂಡು ಅವಕಾಶ ಬೈದಿಂದ ಅಂದ ಯಾನ್ ಎಂಕ್ಲ ತಲಪಾಡಿ ಪ್ರಕಾಶ ಇರಂದಿಲ್ಲೇರಿ ಒಕೊಂಜಿ ಎಂಕ್ಲ ಇಬ್ಬರೇ ಬೇರೆ ನಿಂತಿರು ಮಂಜನಾಡ್ತಾರೆ ಆಲ್ಡೆ ಅನ್ಕೊಂಡಿದ್ದೆ ಎಂಕ್ಲ ಹಿರಿಯರ ನಾಲ್ಕಲಿ ಲೆಪ್ಪನಾಗ ಒಂದು ತಿಥಿಯಿಂದ ಮಲ್ತಾರೆ ಒಂದು ವರ್ಷಕರ ಆನಿ ಕೈ ಬೊಟ್ಟನಾಗ ಅಂತ ಕಕ್ಕೆ ಉಂತಿಯರ್ಗ ಮರದಿಲ್ಲ ಪೂರ ಕಟ್ಕೊಡ್ತೀನಿ ಹಂಚಿತ್ತ ಸ್ಥಿತಿ ನಮ್ಮ ತಲಪಾಡ್ದವ್ರಿಗೆ ಬೈದಿರಿ. ಅದನಾಗ ಈ ನಮ್ಮ ಅಸೋಸಿಯೇಷನ್ ಹಾಕಲು ಮಲ್ಲ ಸಾಧನೆ ಮಾಡಿದ್ರು. ಅದನ್ನಾಗ ಇಂಥದ ಮಂತ ಸಮಾಜದ ಹಾಕಲಿನ ಸೇರಿಸ ಒಂದು ಮರ ನಡೆದು ಐರ್ದ ಅವರ ಬರ್ಪಣ ರೋಗ ರುಜಿನ ದೂರ ಮಲ್ಪಣ ನಂಗೆ ವಿಶೇಷ ದಾಪನಾಗ ನಂಗೆ ಕರಿ ವರ್ಷ ಜೂನ್ 15 ಕರೀದ್ರು ಬರ್ಸ ಬಂದಾಗ ಅಂಜಿತ್ನ ಅವರು ಈ ವರ್ಷ ಮೇಟೆ ಬರೋಸ ಬಂದಾಗ ಐದು ಇಂಚಿನ ಸಜ್ಜನ ಸೇರಿದ 4 ಮರ ನಡಿಯಡ ಮಾತ್ರ ಇಜ್ಜಿತ್ನ ಅವಕಾಶ ನಂಗೆ ಬರ್ಸ ಬರ್ತದೆ ನಮ್ಮ ಕಷ್ಟಗಳನ್ನು ಪರಿಹಾರ ಸಾಧ್ಯ ದಾಪನಾಗ ಕೆಲವರು ಅಂತ ವ್ಯವಹಾರಡು ಮನವಲ್ಲ ವ್ಯವಹಾರ ಪರವಡು ಮಲ್ತಂದು ತೆರಡ ಎಂಕ್ಲ ನಂಚಿನ ಪಾಪದ ಮೂರು ಕೃಷಿ ಮಾಡಿದ್ರೆ ಎಂಕ್ಲ ಜೀವನ ಮಲ್ಕೊಡು ಅಪನಾಗ ಐಕ್ ಕಾಲೋಡು ಬರ್ಸ ಬರ್ತದ ಮಾತ್ರ ಇಂಚಿನ ಕೃಷಿ ಮಲ್ಪರೆ ಸಾಧ್ಯ ಐಕ್ ಇಂಚಿನ ಎಡ್ಡೆ ಮರಕುಲು ಅಂತ ಇತ್ತಂಡ ಕಾಲೋಡು ಬರ್ಸ ಮಾಂತ ಸುಭೀಕ್ಷೆ ಆಗ್ತದೆ ನಂಗೆ. ಅದನ್ನಾಗ ಕಾದರ್ ಸಾಹೇಬರು ಪಂಡೆ ನಂಗೆ ಆಯುರ್ವೇದಿಕ್ ವಿಶೇಷವನ್ನಾಗ ಈ ಕೈ ಬೇಯ್ದ ಮರ ನಡೋಡು ಮುರಾಣಿ ಒಂದು ಉಳ್ಳಾಳದ ಸಾಹೇಬರು ನಡ ಬರ್ತದೆ ಉಳ್ಳಾಳೋದು ಬರ್ತಿ ನಡ ಕೇಳೊಂದು ಉಳ್ಳೇರು ಬಟ್ ಜನಕ್ಕೆ ಜಂಡು ತುಳಸಿಂದ ಕೊಟ್ಟಿಗಿಟ್ಟುವ
ಉಳ್ಳಾಡು ಬತ್ತೆ ಹಂಗಾಗಿ ಒಂದು ಅಪ್ಪ ಪರಿಸ್ಥಿತಿ ಅಪ್ಪ ನಂಗೆ ಇಂಚಿತ್ತ ನಮ್ಮ ಮರಕುಳೇನ ದೈಕುಳೇನ ನಡ್ಕೊಂಡು ಉಳ್ಳಾಡುದು ಗಣೇಶ ಭಟ್ರು ಇಲ್ಲಾಡು ಬರೋದಿದ್ದಾನೆ ಅರ್ಧಾಲ ಕರ್ತವ್ಯದ ನಿಮಿತ್ತ ಅದು ಬತ್ತಿಪ್ಪೇರಿ ಅಂಡಾಡು ತುಳಿ ಪರಿಸ್ಥಿತಿ ಹಂಚ ಉಂಟು ಅಪ್ಪನಾಗ ಪ್ರತಿಯೊರಿಯಾಗಲ ಈ ರೋಗ ಪರಿಹಾರ ಪಡಿಸಿದ ವಸ್ತು ನಮ್ಮ ಇಲ್ಲ ಬಾಕಲೇ ಉಂಟು ಒರಿಜಿನಲ್ ತುಳಸಿ ಅದಕ್ಕೆ ಅಂಚಿತ್ನ ಒಂದು ಎಡ್ಡೆ ಕೆಲಸವು ನಮ್ಮ ಅಣ್ಣನಕ್ಕಲು ಅಂತ ಸೇರಿದ ವಿಶೇಷ ರೀತಿ ಕಾಳಜಿ ಇದು ನಮ್ಮ ಸಂಸ್ಥೆ ದಾಖಲು ಪ್ರವೃತ್ತಿ ಮಾಡ್ತಿದ್ದಾರೆ ಒಂದು ಇನಿಮಠ ದಾವಣಗ ಕಾದರ ಸಾಹೇಬರು ಪಂಡಿರು 10 ವರ್ಷ ಕರಿನಾಗ ನಾ ನಿರಕರ ದಾಖಲೆಗೆ ತೂದು ಖುಷಿ ಪಡ್ಬೇಕನ್ನ ಪೂ ನಡ್ಲಿ ಎಂದು 10 ವರ್ಷ ದುಂಬು ಯೋಚನೆ ಮಾಡ್ತೀನಿ ಇದು ನಮ್ಮ ಕಲಕಾಯ ತಿಂದ ಅದೇ ಅವಾಗ ಅಂಚಿತ್ತಂಜಿ ಅವಕಾಶ ಈ ಕಾರ್ಯಕರ್ತನಾಗಲು ಮಾಡಿದ್ದಾರೆ ಮಿತ್ತಿಗಳ ನಿರಂತರವಾದಿ ಇಂಚ ಮರನಿ ಕೋವಿಡ್ ಸಮಸ್ಯೆ ಪುನಗ ಸಾವಿರ ಜನಗಳಿಗೆ ಒಣಸ್ಕೊಟ್ಟು ದಾವಣಗ ಅಲ್ಲಾಹುನು ತೂಯರಿಗೋಸ್ಕರ ಪಳ್ಳಿಗೆ ಪೋಡುಂದಿಜ್ಜಿ ದೇವರನ್ನು ತೂಯರ ದೇವಸ್ಥಾನಕ್ಕೆ ಪೋಡುಂದಿಜ್ಜಿ ಅತ್ತಂಡ ನಮ್ಮ ಯೇಸುನ್ ತೂಯರ ಚರ್ಚಿಗೆ ಪೋಡುಂದಿಜ್ಜಿ ನಮ್ಮ ದೇವರ ದಾವಣಗ ಕಾದರ ಸಾಹೇಬಡದ ಇಂದು ದೇವರ ತೂಲಿ ಅದನ್ನು ನನ್ನೂರಿ ಕ್ರಿಸ್ತನ್ ದಾರಡಲ ಎಂಕ್ಲೆನ್ ದೇವರನ್ನು ತೂಲಿ ಎಂಚೆಗೆನಗ ಆ ಮಲ್ಪನ ಕೆಲಸನೇ ದೇವರು ಬಂದಿದ್ದ ಪ್ರೀತಿ ಧ್ಯಾನ ಮಲ್ಪೆಡ ఆయన ಅವರಡಿ ದೇವರನ್ನು ತೂಲಿ ಹಿಂದೂ ಸಮಾಜ ಇಂಚಿನಾಗ ಮರಟ್ಲ ದೇವರನ್ನು ತೂತು ದಾವಣ ಎಂಕ್ಲ ಅಶ್ವತ್ಥ ವೃಕ್ಷ ಎಂಕುಲು ಪೂಜೆ ಮಲ್ಪನಾಗ ಮೂಲತು ವಿಷ್ಣು ರೂಪಾಯ ಮಧ್ಯದು ರುದ್ರ ರೂಪಿಣಿ ಮೂಲದ ಬ್ರಹ್ಮ ರೂಪಾಯ ಅಂತ ಮೂಜಿ ಕೊಡಿಟ್ಟು ನಡುಟು ಕಡೆಯಿಟ್ಟು ಮೂಜೆಲ್ಲ ಹಿಂಗೆ ದೇವರನ್ನು ತೂತು ನಾಕುಲ ಅಪನಗ ಮಲ್ಲ ಸಾಧನೆಗೆ ಮಂತ ಸಮಾಜದ ಒಟ್ಟಿಗೆ ಸೇರೊಂದು ಆ ಸಾಧನೆ ಮಲ್ಟೊಂದುಲ್ಲ ಮಕ್ಕಳಿಗೆ ನನ್ನಾದ ತಲಕಾಡದಲ್ಲೇ ಸಮಾಜಮುಖಿ ಆದ ಆತನ ಮಂದಿರ ಸಹಕಾರ ಕೆಲಸ ಮಾಡ್ಕೊಂಡು ಯೋಗನ ಕೊರಡು ಬಂದು ದೇವರ ಪ್ರಾರ್ಥನೆ ಮಾಡ್ತೀನಿ ನನ್ನ ಪಾತ್ರ ದೇವರ ಸನ್ನಿಧಾನ ಅರ್ಪಣೆ ಮಾಡ್ತಾರೆ. ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಸುರೇಶ್ ಆಳ್ವ ಸಾಂತೆಗುತ್ತು ಪಾತೆರೊಂದು ಲಾಕ್ಡೌನ್ ಪೊರ್ತುಡು ಗಡಿ ಪ್ರದೇಶಡು ಅವ್ಯತೋ ಜನ ವಲಸೆ ಕಾರ್ಮಿಕರಿಗೆ ಊಟೋಪಚಾರದ ವ್ಯವಸ್ಥೆ ಮಲ್ತಿನ ಸಂಘಟನೆದ ಪರಿಸರ ಪ್ರೇಮಿ ಕಾರ್ಯಕ್ರಮ ಶ್ಲಾಘನೀಯ ಬಂಡ ತೆರಿಪಾಯರು. ಈ ಅರಣ್ಯ ಇಲಾಖೆಯವರೊಂದಿಗೆ ಸೇರಿ ಈ ಗಿಡ ನೆಡುವುದು ಒಂದು ಸಾರ್ವಜನಿಕ ಮತ್ತು ಪರಿಸರದ ಉಳಿಯುವಿಕೆಯಲ್ಲಿ ಇವರ ಪಾಲ್ಗೊಳ್ಳುವಿಕೆಯನ್ನು ಈಗಾಗಲೇ ತೋರಿಸುತ್ತಿದೆ. ಹಾಗೆಯೇ ಹಲವಾರು ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗೊಂಡಿರುವ ಇದರ ಯುವಕರನ್ನು ನಾನು ಈಗಾಗಲೇ ಗುರುತಿಸಿದ್ದೇನೆ. ಹಾಗೂ ಹಲವಾರು ಈಗಾಗಲೇ ಶಾಸಕರು ಹೇಳಿದಂತೆ ಗಡಿ ಪ್ರದೇಶದಿಂದ ನಮ್ಮ ಕನ್ನಡಿಗರು ಕೇರಳದಿಂದ ಬಂದ ಸುಮಾರು 2,000 ಜನರಿಗೆ ಅನ್ನ, ಆಹಾರ, ಬಟ್ಟೆ, ವಸತಿ ಕೊಟ್ಟು ಸಹಕರಿಸಿ ನಮ್ಮ ಗ್ರಾಮದ ಮರ್ಯಾದೆಯನ್ನು ಉಳಿಸಿ ಇಡೀ ಕರ್ನಾಟಕಕ್ಕೆ ತಿಳಿ ಹೇಳಿದ ಈ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಗಡಿಗಳ ನಾಯಕ ನಮಗೆಲ್ಲರಿಗೊಂದು ಭಯ ಇತ್ತು. ದಿನಾಲು ಪಂಚಾಯತ್ಗೆ ಫೋನ್ 200 ಜನ ಬಂದರು, 300 ಜನ ಬಂದರು, 100 ಜನ ಬಂದರು, 1000 ಜನ ಬಂದರು ಅಂತ. ಅದನ್ನೆಲ್ಲ ನಿಭಾಯಿಸಿದ್ದು ಈ ನಮ್ಮ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ತಲಪಾಡಿ ಗ್ರಾಮಸ್ಥರು ಸೇರಿದ್ದಾರೆ. ಅವರನ್ನು ಅಭಿನಂದಿಸ್ತಾ, ಇದು ಕೂಡ ಮಳೆಗಾಲದ ಪ್ರಾರಂಭದಲ್ಲೇ ಒಂದು ಉತ್ತಮ ಕೆಲಸವಾಗಿದ್ದು, ಶಾಸಕರು ಹೇಳಿದಂತೆ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟಿಗೆ ತಲಪಾಡಿಯಿಂದ ಪಿಲಿಕೂರು, ದೇವಿನಗರ, ಕಿನ್ಯ, ತಲಪಾಡಿಯಿಂದ ಫಲಶಾಲೆಯಿಂದ ನಾಟಕಲ್ ತನಕ ಹಾಗೂ ಅಜ್ಜಿನಡ್ಕ ತನಕ ರಸ್ತೆಯನ್ನು ಕೂಡ ಅರಣ್ಯ ಇಲಾಖೆಯ ಸಹಾಯದಿಂದ ಒಳ್ಳೆಯ ಗಿಡ ನಟ್ಟು ಅದರಲ್ಲಿ ಕೂಡ ಹಲಸು ಬೇಡ, ಬೇವು, ಕೈಬೇವು ಮುಂತಾದ ಒಳ್ಳೆಯ ಆಯುರ್ವೇದಿಕ್ ಗಿಡಗಳನ್ನು ನಡುವ ಅಂತ ಹೇಳಿಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ಸಹಮತ ಇದ್ದೇನೆ. ಗ್ರಾಮ ಪಂಚಾಯತಿಯಿಂದ ಏನಾದರೂ ನಮ್ಮ ಸಹಕಾರ ಬೇಕಿದೆ, ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲು ಹೇಳುತ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ವಲಯ ಅರಣ್ಯಾಧಿಕಾರಿ ಶ್ರೀ ಶ್ರೀಧರ್ ಎಸ್, ಉಪ ಅರಣ್ಯಾಧಿಕಾರಿ ಶ್ರೀ ರವಿಕುಮಾರ್ ಎಸ್, ಗಡಿನಾಡು ರಕ್ಷಣಾ ವೇದಿಕೆದ ಅಧ್ಯಕ್ಷರು ಸಿದ್ದಿಕ್ ತರಪಾಡಿ ಈ ಪೊರ್ತು ಪಾತೆರೇರು. ನಾಳೆ ಪ್ರಳಯ ಬರುವುದಾದರೂ ಇವತ್ತೊಂದು ಗಿಡ ನೆಡಿ ಅಂತ ಆ ಉತ್ತಮ ದಿವ್ಯ ವಾಕ್ಯ ನಮಗೆ ಪ್ರೇರಣೆ. ಯಾಕೆಂತ ಹೇಳಿದರೆ ಈ ರಸ್ತೆ ಅಗಲೀಕರಣದಿಂದಾಗಿ ನೂರಾರು ಇತಿಹಾಸ ಇರುವಂತಹ 10 ಮರಗಳು ಕಡಿದಾಗ ನಾನು ಹೈವೇ ಇಲಾಖೆಯವರೊಂದಿಗೆ ತರಾಟೆಗೆ ತೆಗೆದದ್ದು ಕೂಡ ಉಂಟು. ನೀವು ಇದರ ಬದಲಿಗೆ ಏನು ವ್ಯವಸ್ಥೆ ಮಾಡಿದ್ದೀರಿ, ನೀವು ಯಾವ ಊರಿಂದ ಬಂದು ಇಲ್ಲಿ ಕಡಿದಾಗ ಹೋಗ್ತಿದ್ದೀರಿ, ಆದರೆ ಈ ಊರಿನಲ್ಲಿ ಇರುವವರ ಅವಸ್ಥೆಯನ್ನು ನೀವು ಕ್ಯಾರೆ ಮಾಡ್ತಾ ಇಲ್ಲ. ಇದನ್ನು ಜಿಲ್ಲಾಧಿಕಾರಿಯವರ ಗಮನಕ್ಕೂ ಕೂಡ ತಂದಿದ್ದೇವೆ. ಆದರೆ ಲೇಟ್ ಆದರೂ ಇವತ್ತು ಇಂಥೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಗಿಡ ನಟ್ಟು ನಾಡು ಉಳಿಸಿದ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯವರು ಹಮ್ಮಿಕೊಂಡಿದ್ದು, ಅದಕ್ಕೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಸುಮಾರು 35 ವರ್ಷದಿಂದ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದಂಥ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ಗೆ ಶುಭಾಶಯನ್ನು ಕೋರುತ್ತಾ ಈ
ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸಿದ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ವೆಲ್ಫೇರ್ ಅಸೋಸಿಯೇಷನ್ ಅವರು ಈ ದಿವಸ ಇಲ್ಲಿ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಸಭೆಯಲ್ಲಿರುವ ಗೌರವಾನ್ವಿತ ಶಾಸಕರಾದ ಯಾದವ್ ಸರ್ ಅವರೇ, ನಮ್ಮ ತಾಲೂಕು ಪಂಚಾಯತ್ನ ಗೌರವಾಧ್ಯಕ್ಷರಾದ ಅಧ್ಯಕ್ಷರಂತ ಮೌನು ಸರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರೇ, ಬಹುಶಃ ನಾನು ಇಲ್ಲಿ ಬಂದು 4 ವರ್ಷ 8 ತಿಂಗಳಾಗಿದೆ. ನಾನು ಬಂದು 3 ತಿಂಗಳಾಗುವಾಗ ಒಂದು ದಿವಸ ರಾತ್ರಿ 10:30 ನಮ್ಮೊಂದು ಫೋನ್ ಬರ್ತದೆ, ರೇಂಜರೇ ಎಲ್ಲಿದ್ದೀರಿ ಅಂತ. ಸರ್ ನಾನು ಎಲ್ಲೋ ಹೊರಗಡೆ ಇದ್ದೀನಿ, 10 ನಿಮಿಷ ಮನೆಗೆ ಬರ್ಲಿಕ್ಕೆ ಆಗ್ತದೆ, ನಾನು ಮನೆಗೆ ಬರ್ತೇನೆ ಸರ್ ಅಂತ ಬಂದು ಮನೆಗೆ ಕಳಿಸ್ತಾರೆ. ಬ್ಯುಸಿ ಆಗ ಸಚಿವರಾಗಿದ್ದರು. ನನ್ನ ಈ ಉಳ್ಳಾಳ ಏರಿಯಾದಲ್ಲಿ ಎಲ್ಲೆಲ್ಲಿ ರಸ್ತೆ ಇದೆ ಎಲ್ಲ ಕಡೆ ಗಿಡ ಹಾಕಿದ್ವಿ. ಯಾರ್ದೇನು ಅಬ್ಜೆಕ್ಷನ್ ಬಂದು ನನಗೆ ಹೇಳಿ. ಹಾಗೆ ನಾನು ರವಿ ಸೇರಿ 20 ಕಿಲೋಮೀಟರ್ ರಸ್ತೆ ಬದಿ ಗಿಡ ನೆಡಲಿಕ್ಕೆ ಪ್ಲ್ಯಾನನ್ನು ಹಾಕಿ, ಆಗ ಇದೇ ಜಿಲ್ಲೆಯ ಸಚಿವರಾದ ರಮಣತ್ರ ಸಾಹೇಬ್ರದವರಿಗೆ ಹೇಳಿ ನಮಗೆ ಅನುದಾನ ಬರ್ತದೆ. ಗಿಡ ನೆಡಲಿಕ್ಕೆ ಕಲ್ಲಾಪತ್ರ ಸ್ಟಾರ್ಟ್ ಮಾಡುವಾಗ ಹೈವೇರ್ ಬರ್ತಾರೆ, ಇಲ್ಲ ನಮ್ಮ ಯೂನಿಟ್ ಕಾಸ್ಟಲ್ಲಿ 1% ಹಣವನ್ನು ನಾವು ಅವರಿಗೆ ಆ ಕಾಂಟ್ರಾಕ್ಟ್ರಿಗೆ ಕೊಟ್ಟಿದ್ದೇವೆ, ನಾವೇ ಗಿಡ ನೆಡ್ತೇವೆ ಬೇಡ ಅಂತ. ಆಮೇಲೆ ನಾವು 4 ವರ್ಷ ನೋಡಿದ್ವಿ ಅವ್ರು ಗಿಡ ಏನು ನೆಟ್ಟರು ಅಂತ. ಅಂದರೆ ಇವತ್ತು ಆ ರೈನ್ ಟ್ರೀ ಮತ್ತು ಇಂಥ ರಸ್ತೆ ಬದಿಗೆಲ್ಲ ದೊಡ್ಡ ದೊಡ್ಡ ಗಿಡ, ಅಂದರೆ ಗಾರ್ಡನಿಂಗ್ ಟ್ರೀಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ಇಲ್ಲಿ ತಂದು ಹಾಕಿದರೆ ನಾಳೆ ಸಾರ್ವಜನಿಕರು ತೊಂದರೆ ಆಗ್ತದೆ. ಅದರ ಫಿಲ್ಟರ್ ಫಾರ್ಮ್ ಇರ್ಬೋದು ಅಥವಾ ನಿಮ್ಮ ಏನು ಸ್ವಚ್ಛವಡಿ ಅವೆಲ್ಲ ನಾವು 3 ವರ್ಷ ನೋಡಿದ್ವಿ. ಇನ್ನೂ ಆಗಲಿಕ್ಕಿಂತ ಕಳೆದ ವರ್ಷ ನಾವು ನಮ್ಮ DF ಸಾಹೇಬ್ರಿಗೆ ಹೇಳಿ ಆ ಮೀಡಿಯನ್ ಅಷ್ಟು ಆಗೋ ಜಾಗ ಬಿಡೋದು ಬೇಡ, ಅಟ್ಲೀಸ್ಟ್ ಹೂವು ಗಿಡ ಬಿಡೋದು. 10 ವರ್ಷ ಬದುಕಿದ್ರು ಬದುಕಿ ಗಿಡ ಒಂದು ದಿನ ಬದುಕಿದ್ರು ಪ್ರಕೃತಿಗೆ ತಂದೆ ಆದ ಕೊಡುಗೆಯನ್ನು ಕೊಟ್ಟು ಹೋಗ್ತದೆ. ಹಾಗಾಗಿ ನಾವು ಲಾಸ್ಟ್ ಟೈಮ್ 1,500 ಗಿಡವನ್ನು ಇಲ್ಲಿಂದ ನಮ್ಮ ಕಲ್ಲಾಪಿಂದ ಸ್ಟಾರ್ಟ್ ಮಾಡಿ ನಾವು ಪಡೆಯೋರು ಹಾಕಿದ್ವಿ. ಈ ವರ್ಷವೂ ಸಹ ನಾವು ಹೊಸ ಪ್ಲ್ಯಾನ್ ಮಾಡಿದ್ವಿ. ನಮ್ಗೆ ಗೊತ್ತಾಯ್ತು ಯುವಕರೆಲ್ಲ ಇದ್ದಾರಂತ. ಜಸ್ಟ್ ನಗರ ಹಸೀಕರಣ ಯೋಜನೆಯಲ್ಲಿ ಗಿಡ ನೆಟ್ಕೊಡೋದು ಮಾತ್ರ, ಅಲ್ಲಿಯ ಸ್ಥಳೀಯ ಯುವಕರು ಅದನ್ನು ಮೇಂಟೈನ್ ಮಾಡಬೇಕು. ಆ ಥರದ ಒಂದು ಪ್ಲ್ಯಾನಲ್ಲಿ ನಾವು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ನೀವು ಗಿಡ ನೆಡೋಕ್ಕೂ ನೀವೆಲ್ಲ ಅದನ್ನು ನಮ್ಮ ಜೊತೆಗೆ ಕೈ ಜೋಡಿಸಿ ಪೋಷಣೆ ಮಾಡೋದಿದ್ರೆ ನಾವು ಎಲ್ಲೆಲ್ಲಿ ಖಾಲಿ ಸ್ಥಳ ಇದೆ ಅಲ್ಲೆಲ್ಲ ಗಿಡಗಳನ್ನು ನೆಟ್ಕೊಡೋಕೆ ಬದ್ಧರಿದ್ದೇವೆ. ಹಾಗೆ ಮಾನ್ಯ ಶಾಸಕರಲ್ಲಿ ವಿನಂತಿ, ಈ ಹಿಂದೆ ನಮ್ಮ ನರ್ಸರಿ ಹೇಗೆ ಮಾಡೋದಂದರೆ, ನರ್ಸರಿ ವಾಚಾರ ಅಂತ ಹೇಳೋದು, ಒಂದು ಹಲಸು ಗಿಡ 1000 ಆಗಬೇಕಂತ ನಾವು ಹೋಗಿ ಯಾವ್ದಾದ್ರು ಒಂದು ಮರದ ತರೋದು ಬೀಜ ಹಾಕಿಬಿಟ್ಟು. ಬಟ್ ಈಗ ನಾವು ನೆಡುವ ಹಲಸಿನ ಮರದ ಒಂದು ಹಣ್ಣು ಉಳಿಲಿಕ್ಕಿಲ್ಲ ಸರ್. ಒಬ್ಬ 1 ವರ್ಷ ತಿಂದರೆ ಹೇಳ್ತಾರೆ ಆದ್ರೆ ಅಂತ ಸೆಲೆಕ್ಟ್ ಮಾಡಿ ನಾವು ಊರವರಿಗೆ ಸರ್ ಅದು ಇಲ್ಲ ನಾವು ಮರಪಟ್ಟ ಕೊಡ್ತೇವೆ. ಇಲ್ಲ ಮರಪಟ್ಟ ಈಗ ಇದ್ರಲ್ಲಿ ಅದೇ ಹೇಳ್ತಾ ಇದೆ ಸರ್. ಈಗ ಫ್ರೀ ಪಟ್ಟ ಅಂತ ಯೋಜನೆ ಬಂದಿದೆ. ಯಾರು ಅಕ್ಕಪಕ್ಕ ಅಂಗಡಿಯವರು ಇರ್ಬೋದು ಅಥವಾ ಮನೆಯವರು ಇರ್ಬೋದು, ಯಾರ ಗಿಡವನ್ನು ನೋಡ್ತಾರೆ, ಫ್ರೀ ಹಣ್ಣು ಮಾತ್ರ ಅಲ್ಲ, 75 ವರ್ಷದ ನಂತರ ಮರದಲ್ಲಿ 75% ಅವನಿಗೆ, 25% ಮಾತ್ರ ಸರ್ಕಾರಕ್ಕೆ. ನಾವು ಫ್ರೀ ಪಟ್ಟ ಕೊಡ್ಲಿಕ್ಕೆ ಬದ್ಧರಿದ್ದೇವೆ. ಆದರೆ ಅವರು ಅದನ್ನು ಪೋಷಣೆ ಮಾಡಬೇಕು. 2 ವರ್ಷ ಇಲಾಖೆ ಪೋಷಣೆ ಮಾಡಿ ನಾವು ಫ್ರೀ ಪಟ್ಟ ಕೊಡ್ತೇವೆ. ನಾನು ಕೊಡದೇ ಇದ್ರು ನೀವು ವಲಯ ಅರಣ್ಯ ಕಚೇರಿಗೆ ನಾನು ಇಂಥ 3 ಗಿಡವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ, ನನಗೆ ಫ್ರೀ ಪಟ್ಟ ಕೊಡಿದ್ರೆ ನೀವು ಅಪ್ಲಿಕೇಶನ್ ಕೊಡಿ. ನೀವು ಅಪ್ಲಿಕೇಶನ್ ಕೊಟ್ಟರೆ ಖಂಡಿತವಾಗಿ ನಾವು ಕೊಡಲೇಬೇಕು. ನಾವು ಕೊಡುವಂಥ ವ್ಯವಸ್ಥೆನೂ ಮಾಡ್ತೇವೆ. ಅದಲ್ಲದೆ ನಾವು ಈ ರಸ್ತೆ ಬದಿಯಲ್ಲಿ ಈಗ ರೋಡಲ್ಲಿ ಮೇಯ್ನ್ ಮರಗಳ ಕಡೆ ಹಾಕಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರ ಜನರಲ್ಲಿ ಒಂದು ಅಭಿಪ್ರಾಯ ಇದೆ, ರಸ್ತೆ ಬದಿ ಮರ ಯಾಕೆ ಇಲಾಖೆ ಮಾಡ್ತಾರಂತೆ. ರಸ್ತೆ ಬದಿ ಭಾಳ ಇಂಪಾರ್ಟೆಂಟ್. ಯಾಕಂದರೆ ವಾಹನಗಳಿಂದ ಬರುವ ಕಾರ್ಬನ್ ಮೊನಾಕ್ಸೈಡನ್ನು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ ಈ ಒಂದು ಪರಿಸರದಲ್ಲಿ ಮರಗಿಡಗಳಿಂದ ಮಾತ್ರ ಸಾಧ್ಯ. ಈಗಾಗಲೇ ಒಂದು ಕದಂಬ ಒಂದು ಜಾತಿ ಮರ ಇದೆ, ಅದರ ಎಲೆಗಳಿಂದ ಬೆನ್ಸಾನ್ ಅಂತ ಒಂದು ಯಾವುದೋ ಒಂದು ಕೆಮಿಕಲನ್ನು ಕಂಪ್ಲೀಟ್ ಹಿಡ್ಕೊಳ್ತದಂತೆ. ಹಾಗಾಗಿ ಮರಗಿಡಗಳು ಈ ಹಿಂದೆ ನಮ್ಮ ಅಶೋಕ ಚಕ್ರವರ್ತಿ ಕಾಲದಿಂದಲೂ ಆಲ, ಅರಳಿ, ಬಸವೇಂದ್ರ ದೊಡ್ಡ ದೊಡ್ಡ ಮರಗಳನ್ನ ಹಾಕ್ತಿದ್ವಿ. ಇವತ್ತು ಅಷ್ಟು ಜಾಗಗಳಿಲ್ಲ ನಮಗೆ. ಹಾಗಾಗಿ ಸ್ವಲ್ಪ ಹಣ್ಣು ಬರುವಂಥದ್ದು, ಫಲ ಬರುವಂಥದ್ದು. ಹಾಗೆ ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ರು ಕೈಬೇ ಮರ ಅಂತ ಹೇಳಿದ್ರೆ ಈ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಸ್ವಲ್ಪ ಸಕ್ಸಸ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅಂದರೆ ತುಂಬ ನಾವು ಮಾಸಾಗಿ ನೆಟ್ಟಾಗ ಅದರ ರಿಪ್ಲೇಸ್ಮೆಂಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಅಲ್ಲಲ್ಲಿ ಮಧ್ಯೆ 10 ಗಿಡಕ್ಕೆ ಒಂದೊಂದು ಅರಳಿ ಮರಗಳು ಸ್ಪೇಸ್ ಇದ್ದಲ್ಲಿ, ಒಂದೊಂದು ಕೈಬೇವು, ಆಮೇಲೆ ಫಲ ಬರುವಂಥ ಈಗಾಗಲೇ ಕದಂಬ ತಂದಿದ್ದಾರೆ ನೋಡಿ. ಕದಂಬ ಗಿಡ ನಮ್ಮ ಜೊತೆ ಇದೆ. ಕದಂಬ ಗಿಡ, ಕಕ್ಕೆ, ಆಮೇಲೆ ಹೊಳೆ ದಾಸವಾಳ ಎಲ್ಲ ಫ್ಲವರ್ ಬರುವಂಥದ್ದು, ಪಕ್ಷಿಗಳಿಗಾಗುವಂಥ ನೇರಳೆ, ರಂಜ ಎಲ್ಲ ಜಾತಿ ಗಿಡಗಳನ್ನು ನಾವು ನೆಟ್ಟು ಬೆಳೆಸಿ ಬದ್ಧವಿದ್ದೇವೆ. ಆದರೆ ಒಂದು ಪ್ರಶ್ನೆ ಇದೆ, ಅರಣ್ಯ ಇಲಾಖೆ ಪ್ರತಿ ವರ್ಷ ಲಕ್ಷಾಂತರ ಗಿಡವನ್ನು ಹೊಂದ್ತಾರೆ, ಲಕ್ಷಾಂತರ ಗಿಡವನ್ನು ಪ್ಲಾಂಟಿಂಗ್ ಮಾಡ್ತಾರೆ. ಆದರೆ ಮಾತ್ರ ಇನ್ನು ನಮ್ಮ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಗ್ರೀನ್ ಕವರ್ ಜಾಸ್ತಿ ಆಗ್ತಾಯಿಲ್ಲ. ಯಾಕೆ? ಇದು ಸಾಮಾಜಿಕ ಹೊಣೆ. ನಾವು ಇಲಾಖಾಧಿಕಾರಿಯಾಗಿ ಈಗ ನನಗೆ ಇಡೀ ತಾಲೂಕಿದೆ, ರವಿಕುಮಾರ್ ಫಾರೆಸ್ಟಿಗೆ ಒಂದು 40 ಗ್ರಾಮ, ಉಳ್ಳಾಳ ಬ್ರಿಡ್ಜ್ ದಾಟಿದ ನಂತರ ಒಬ್ಬ ಫಾರೆಸ್ಟ್ ಇದೆ, ಒಂದೊಂದು 10 ಗ್ರಾಮಕ್ಕೆ ಒಬ್ಬೊಬ್ಬ ಗಾರ್ಡ್ ಇದ್ದಾರೆ. ಒಬ್ಬೊಬ್ಬ ಗಾರ್ಡ್ ಒಂದೊಂದು ಮರ ನೋಡ್ಲಿಕ್ಕೆ ಆಗೋದಿಲ್ಲ. ಸಾರ್ವಜನಿಕರು ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಬೆಳೆಸಿ ಉಳಿಸಿ ಬಳಸಬೇಕು. ನಾವು ಬೆಳೆಸಿ ಉಳಿಸಿದ್ರೆ ನಾವು ಬೆಳೆಸ್ತೇವೆ, ಉಳಿಸುವ ಬಗ್ಗೆ ಗಮನ ಕೊಡೋದಿಲ್ಲ, ಅಂದರೆ ಅದರ ಪೋಷಣೆ ಮಾಡೋದಿಲ್ಲ. ನಾವು ಪೋಷಣೆ ಮಾಡಿದ್ರೆ ಅದು ನೈಸರ್ಗಿಕವಾಗಿ ನಮಗೆ ನಮ್ಮ ಬಳಸಲಿಕ್ಕೆ ಬಂದಿರ್ತದೆ. ಆ ಒಂದು ಬೆಳೆಸಿ ಉಳಿಸಿ ಸಂಸ್ಕೃತಿಗೆ ನಾವು ಹೋಗೋಣ. ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಚಾಲನೆಯನ್ನು ನೀಡಿದಂಥ ಗೌರವಾನ್ವಿತ ಶಾಸಕರಿಗೆ, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ, ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ತಮಗೆಲ್ಲರಿಗೂ ಇನ್ನೊಮ್ಮೆ ಕೈಜೋಡಿ ನಮಸ್ಕಾರ ಮಾಡ್ತಾ, ನಾವು ನೆಟ್ಟ ಗಿಡಗಳು ಏನಾದರೂ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿ ನಮ್ಮನ್ನು ಎಚ್ಚರಿಸಿ ಅಂತ ಒಂದು ಕರೆಯನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು.
ಖಂಡಿತವಾಗಿ ರೋಡಿನ ಆ ಕಡೆಗೂ ರೋಡಿನ ಈ ಕಡೆಗೂ ಭಾಳಷ್ಟು ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದರೆ ಆ ಮರಗಳಿರುವಂಥ ಶಾಲುಗಳ ಭೂಮಿ ಪವಿತ್ರವಾದ ಭೂಮಿ. ಈ ಕಡೆ ನೋಡಿ ಒಂದು ಸುಡುಗಾಡು ಥರ ಕಾಣುವಂಥ ಒಂದು ವ್ಯವಸ್ಥೆ ಇದೆ. ಮರದ ವ್ಯತ್ಯಾಸನೇ ಇದೆ. ಖಂಡಿತವಾಗಿ ಒಂದು ಊರಲ್ಲಿ ಒಂದು ಮರ ಇದ್ದರೆ ಆ ಊರೇ ಒಂದು ಬೃಂದಾವನ, ಒಂದು ವನ ಇದ್ದಾಗೆ. ಹಾಗಾಗಿ ನಾವೆಲ್ಲರೂ ತಲಪಾಡಿ ಗ್ರಾಮದ ಎಲ್ಲ ಗ್ರಾಮಸ್ಥರು ತಮ್ಮ ತಮ್ಮ ಮನೆಯಲ್ಲಿ ಒಂದೊಂದು ಗಿಡ ನಟ್ಟು ಅರಣ್ಯ ಇಲಾಖೆಯವರಿಗೆ ಸಹಕಾರ ಕೊಟ್ಟು ಪರಿಸರಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡಿ ಇವತ್ತು ನಮ್ಮ ಸಿದ್ದಿಕ್ ತಲಪಾಡಿಯವರು ಒಂದು ಕಾರ್ಯಾಲಯ ಪ್ರಾರಂಭಿಸಿದ್ದು ಭಾಳಷ್ಟು ಸಂತೋಷ. ಯಾಕೆಂತ ಹೇಳಿದರೆ ಇದು ಇಡೀ ಗ್ರಾಮದ ಕಾರ್ಯಾಲಯ, ಇದು ಅವರ ಸ್ವಂತದ ಕಾರ್ಯಾಲಯ ಅಲ್ಲ. ಈ ಕಾರ್ಯಾಲಯದಲ್ಲಿ ಈ ಸಲ ಒಳ್ಳೆಯ ಕಾರ್ಯಕ್ರಮ ಆಯಿತು. ಹಾಗಾಗಿ ಇನ್ನು ಮುಂದಕ್ಕೂ ಸಾರ್ವಜನಿಕರಿಗೆ ಉಪಯೋಗವಂಥ ಕೆಲಸ ಕಾರ್ಯ ಈ ಸಿದ್ದಿಕ್ರವರ ಕಾರ್ಯಾಲಯದಲ್ಲಿ ನಡೆಯಲಿ. ಇದರ ಜೊತೆಗೆ ನಮ್ಮ ಪಂಚಾಯತಿನ ಅಧ್ಯಕ್ಷರು ಎಲ್ಲ ಪಂಚಾಯತಿನ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರು ಸದಸ್ಯರು ನಾನು ನೋಡ್ತಾ ಇದ್ದೇನೆ. ಭಾಳಷ್ಟು ವರ್ಷಗಳಿಂದ ಈ ಪ್ರದೇಶದಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ಸಾರ್ವಜನಿಕ ಬದುಕಿಗಾಗಿ ಕೆಲಸ ಮಾಡುವಂಥ ಈ ಒಂದು ಸಂಘಟನೆಗೆ ನಾನು ಮಂಗಳೂರು ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಲಾಕ್ ಟೈಮ್ ಸಂದರ್ಭದಲ್ಲಿ ಯಾವುದೇ ಹೆದರಿಕೆಯನ್ನು ಬಿಟ್ಟು ಅದರ ಸದಸ್ಯರು ಊರಿನ ಎಲ್ಲ ಹಿರಿಯರು ಯುವಕರು ಸೇರಿಕೊಂಡು ಈ ಪ್ರದೇಶದಲ್ಲಿ ಭಾಳಷ್ಟು ವಿಶೇಷವಾದ ಒಂದು ಕಾರ್ಯಕ್ರಮ. ಮಂಗಳೂರು ತಾಲೂಕಿನಲ್ಲಿ 55 ಗ್ರಾಮ ಪಂಚಾಯಿತಿಗಳಲ್ಲಿ ತಲಪಾಡಿ ಗ್ರಾಮದಲ್ಲಿ ಭಾಳಷ್ಟು ಜನರಿಗೆ ಸಾಕಾರವಾಗಂಥ ಗ್ರಾಮಸ್ಥರು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮನ್ನು ಮಗದೊಮ್ಮೆ ಅಭಿನಂದನೆ ಸಲ್ಲಿಸಿ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ತಲಪಾಡಿ ಗ್ರಾಮ. ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಇಬ್ರಾಹಿಂ ತಲಪಾಡಿ, ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರಹಾಸ್, ಪ್ರಮುಖರು ಗಣೇಶ್ ಶೆಟ್ಟಿ, ಇರ್ಷಾದ್ ಅಜ್ನಡ್ಕ, ಅಶ್ರಫ್ ಮಂಜಲ್ಪಾತೆ, ಸಿದ್ದಿಕ್ ತಲಪಾಡಿ, ಲತಾ ತಲಪಾಡಿ, ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯರು ಶಬೀರ್ ತಲಪಾಡಿ, ಅಬ್ಬಾಸ್, ನವಾಜ್ ಕೆಜಿ, ಜಾಫರ್, ನಜೀರ್ ತಲಪಾಡಿ, ಅಬ್ದುಲ್ ರಹಿಮಾನ್, ಅಬೂಬಕರ್ ಕಲ್ಲಾಪು, ಶಫೀಕ್ ಅಬ್ಬಾಸ್, ನಾಸಿರ್ ಅಬ್ಬಾಸ್, ರಹೀಂ ಜಿ, ಖಲೀಲ್ ತಲಪಾಡಿ, ಹಮೀದ್ ಹಸನ್, ಶಂಶುದ್ದೀನ್, ಖಲೀಲ್ ಖಾದರ್ ಪಾಲ್ಪಡೆದಿದ್ದರು. ಬಿಎಸ್ ಇಸ್ಮಾಯಿಲ್ ಸಭೆಸ್ತಾರಿಕೆ ಮಲ್ತೆರು. ತಾಲೂಕ್ ಪಂಚಾಯತ್ ಸದಸ್ಯರು ಅಬೂಬಕರ್ ಸಿದ್ದಿಕ್ ಕೊಳಂಗೆರೆ ಕಾರ್ಯಕ್ರಮ ಸಂಯೋಜಿಸಾದಿದ್ದರು. ಈ ಪೊರ್ತು ಅಬೂಬಕರ್ ಸಿದ್ದಿಕ್ ಕೊಳಂಗೆರೆಯನ್ನು ಮಾನಾದಿಗೆ ಮಲ್ತೆರು.